ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ ನಗರದಲ್ಲಿ ನೇರ ವೇತನ ಪೌರ ಕಾರ್ಮಿಕರು ಹಾಗೂ ಕಸ ವಿಲೇವಾರಿ ಮಾಡುವ ಚಾಲಕರು ತಮ್ಮನ್ನು ಕಾಯಂ ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆ ಮಾಡಿದರು. ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘದ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಸುಮಾರು 30 ವರ್ಷಗಳಿಂದ ನಾವು ಕಾರ್ಯನಿರ್ವಹಿಸುತ್ತಿದ್ದು ನಮ್ಮನ್ನು ಕಾಯಂಗೊಳಿಸಬೇಕು ಎಂದು ಒತ್ತಾಯಿಸಿ ಜಾಥಾ ನಡೆಸಲಾಯಿತು. ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘ ಶಾಖೆ ರಬಕವಿ ಬನಹಟ್ಟಿ ಅಧ್ಯಕ್ಷರಾದ ಬಸವರಾಜ ಗಾಡಿವಡ್ಡರ, ಉಪಾಧ್ಯಕ್ಷರಾದ ಪ್ರಭು ಪೂಜಾರಿ, ಕಾರ್ಯದರ್ಶಿಯಾದ ಕಾಡಪ್ಪ ಬಸಪ್ಪಗೋಳ ಮತ್ತು ಚಾಲಕರಾದ ರಾಜಶೇಖರ್ ನಡುವಿನಮನಿ, ಬಾಬು ಜಕಾತಿ, ಪ್ರಶಾಂತ್ ಹೊಸಮನಿ, ಕಾಡು ನಡುವಿನಮನಿ ಮುಂತಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಪ್ರತಿಭಟನೆಯಲ್ಲಿ ಸುಮಾರು 70ಕ್ಕೂ ಹೆಚ್ಚಿನ ಕಾರ್ಮಿಕರು ಪಾಲ್ಗೊಂಡಿದ್ದರು. ಪ್ರತಿಭಟನೆಯ ಸಂದರ್ಭ ಪ್ರತಿಭಟನಾಕಾರರ ಬೇಡಿಕೆಗಳನ್ನೊಳಗೊಂಡ ಮನವಿಯನ್ನು ನಗರಸಭೆ ರಬಕವಿ ಬನಹಟ್ಟಿ ಪೌರಾಯುಕ್ತರಿಗೆ ಸಲ್ಲಿಸಲಾಯಿತು. ಈ ಹೋರಾಟದ ಉದ್ದೇಶದಂದ್ರೆ ಇಲ್ಲಿ ತನಕ ನಾವು ಕಡಿಮೆ ಸಂಬಳದಲ್ಲಿ ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ. ಅದೇ ರೀತಿಯಾಗಿ ನಮಗೆ ಖಾಯಮಾತಿ ಮಾಡಿದ್ರಂದ್ರೆ ಸ್ವಲ್ಪ ಸಂಬಳ ಜಾಸ್ತಿ ಸಿಗುತ್ತೆ, ಅದರಿಂದ ನಮಗೆ ಉಪಯೋಗ ಈ ಕೊಟ್ಟಿದ್ದ ಸಂಬಳದಿಂದ ನಾವು ಅದೇ ನಮ್ಗೆ ಖಾಯಮಾತಿ ಆಯ್ತಂದ್ರೆ ನಮಗೆ ಬರ್ತಕ್ಕಂಥ ಒಂದು ದಾರಿ ಬರ್ತದೆ. ಯಾಕಂದರೆ ಈಗಿಂದೀಗ ಬೆಲೆಗಳು ಏರ್ತಾ ಬಂದಿದ್ದಾರೆ. ಇದರಿಂದ ನಮಗೆ ಕುಟುಂಬ ಇದರಿಂದ ಸಾಗಿಸೋಕ್ಕೆ ಬರ್ತಾ ಇಲ್ಲ. ಆದ ಕಾರಣ ಈ ಖಾಯಮಾತಿ ಆಯ್ತಂದ್ರೆ ಸ್ವಲ್ಪ ಪೇಮೆಂಟ್ ಜಾಸ್ತಿ ಬರ್ತೈತೆ, ಅದರಿಂದ ನಮಗೆ ಅನುಕೂಲ ಆಗುತ್ತೆ. ಗುತ್ತಿಗೆ ಆಧಾರ ಎಷ್ಟು ಸಿಗ್ತದೆ? ಗುತ್ತಿಗೆ ಆಧಾರದಿಂದ ಇಲ್ಲದೆ ನೇರ ವೇತನ ಐತೆ. ನೇರ ವೇತನದಿಂದ ನಮಗೆ ESI ಮತ್ತು PF ಹಿಡಿದು ನಮಗೆ 13,000 ರೂಪಾಯಿ ಸಿಗ್ತದೆ. ಅದರಿಂದ ನಮ್ಗೆ ESI PF ಕಟ್ಟಾಗಿ 13,000 ರೂಪಾಯಿ ಪೇಮೆಂಟ್ ನಮಗೆ ಸಿಗ್ತದೆ. ಅದರಿಂದ ನಮಗೆ ಜೀವನ ಮಾಡಲಿಕ್ಕೆ ಸಾಧ್ಯ. ತಮ್ಮ ಸರ್ ಬಸವರಾಜ್ ನಾಗಪ್ಪ ಗಾಡಿವಡ್ರಿಗೆ ರಬಕವಿ ನಗರಸಭೆ ನೇರ ವೇತನ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ. ಮತ್ತು ಅಲ್ಲಿ ಒಂದು ಇದಕ್ಕೆ ನಾವು ಮತ್ತು ಆಕತ್ತಿ ಒಂದು ಆಕತ್ತು ನಾಳೆ ನಮಗೆ ಯಾವುದು ಸಾಲ ನಾವು ಅದಕ್ಕೆ ಮತ್ತು ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಿ? 18 ವರ್ಷದಿಂದ ಕೆಲಸ ಮಾಡ್ತೀವಿ. ಈಗ ನೀವು ಕಾಯಂ ಆದ್ರೆ ಒಳ್ಳೆ ಎಷ್ಟು ವರ್ಷದಿಂದ ಹೋರಾಟ ಮಾಡತ್ತೀವಿ? ನಾವು ಮಾಡಕತ್ತೀವಿ ಭಾಳ ವರ್ಷದಿಂದ ಹೋರಾಟ. ನಿಮ್ಮ 20 ವರ್ಷದಿಂದ ಕೆಲಸ ಮಾಡ್ಕೊತ ಬಂದಿರಿ. ಪಗಾರ ಕಡಿಮೆ ಪಗಾರದಾಗ್ರಿ, ಪಗಾರ ಸಾಲಂಗಿಲ್ಲ ರೀ ಸರ್. ಮತ್ತು ಈಗ ಸ್ವಲ್ಪ ಕಾಯಂ ಮಾಡ್ಕೊತೀವಿ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀವಿ? ಈಗ ಒಂದು 20 ವರ್ಷ ಆಗ್ಬೇಕ್ರಿ ಸರ್. ಇದೇ ನಗರಸಭೆ ಕೆಲಸ ಮಾಡಿ 18 ವರ್ಷದಿಂದ ನಗರಸಭೆ ಕೆಲಸ ಮಾಡಕ್ಕೆ. ನಿಮ್ಗೆ ಎಷ್ಟು ಐತಿರ ಅಮೌಂಟ್ ಪೇಮೆಂಟ್? ಈಗ ರೀ ಸರ್ ಈಗ 17,000 ತನಕ ಐತಿ ಸರ್. ಕಟ್ಟಾಗಿ 13,000 ಬರ್ತೈತಿ ಸರ್. ಕಟ್ಟಾಗಿ 13,000. PF ಕಟ್ಟಾಗಿ 15,000 ಬರ್ತದೆ. ನಿಮ್ಮ ಸರ್? ಸೇಕೋ ಶ್ರೇಷ್ಠ ನಡಿ. ಹಾಂ.